ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇನಿ ತಾಮಾಲ ಸುದ್ದಿಲು ನಂದಿಕೂರು ಜನಜಾಗೃತಿ ಸಮಿತಿ 2018 ಪಾರ್ದಿನ ಕೇಸ್ ಎಲ್ಲೂರು ಮುದರಂಗಡಿಗೆ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿದ ಪರಿಸರ ತಜ್ಞರನ್ನ ಸಮಿತಿದ ಭೇಟಿ ಪಡುಬಿದ್ರೆ ವಾರದ ಸಂತೆಡ್ ಪೋಷಕರನ್ನ ಒಟ್ಟಿಗೂ ಬೇರೆ ಮತ್ತೊಂದಿತ್ತಿನ ನಾಲ್ವೇರು ಜೋಕ್ಲು ಜಿಲ್ಲಾ ಜೋಕ್ಲನ ರಕ್ಷಣಾ ಘಟಕದ ಕಾರ್ಯಾಚರಣೆ ಜೋಕ್ಲು ನಿಟ್ಟೂರು ಜೋಕ್ಲನ ಕಲ್ಯಾಣ ಸಮಿತಿಗೆ ಕುಟ್ಲದ ಶೇಡುಗುರಿ ತಂಬೇಳ್ಡ್ ಪ್ರಕಾಶ್ ಅಂಚಂದ್ರನ ಕೃಷ್ಣ ಕೃಪಾ ಹೊಸ ಕಾಂಪ್ಲೆಕ್ಸ್ ಉದೀಪನ ಅಭಿವೃದ್ಧಿ ಆವಂದುಪ್ಪನ ನಗರುಡು ಬಂಡವಾಳ ಪಾಡ್ನ ಕುಲ್ಬೋಡು ರವಿಶಂಕರ ಮೇಜರ್ ಉತ್ತರಾಯಣ ಕಾಲ ಶುರು ಆಯ್ತು ಬೊಕ್ಕ ಶಿರೂರು ಮಠಕ್ಕೂ ಉತ್ತರಾಧಿಕಾರಿ ಸೋದೆ ಮಠಾಧೀಶರು ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ. ಇತ ವಾರ್ತೆದ ವಿವರ. ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿದ ಎದುರು ನಂದಿಕೂರು ಜನಜಾಗೃತಿ ಸಮಿತಿ 2018 ಪಾರ್ದಿನ ಕೇಸ್ ಒಂಜೇತ ಅಂಶ ಆದ ಪರಿಸರ ತಜ್ಞರನ ಸಮಿತಿ ಅಂಗಾರೆ ಒಡಿಪು ಜಿಲ್ಲೆದ ಎಲ್ಲೂರು ಮುದರಂಗಡಿಗೆ ಭೇಟಿ ಕೊಡ್ದು ತಿರಿಯೊಂಡೆರು 130 ಕೋಟಿ ರೂಪಾಯಿ ಪರಿಹಾರದ ಬೇಡಿಕೆನ ಸಮಿತಿ ದುಂಬುದಿದ್ದಿತ್ತಂಡು. ಡಾಕ್ಟರ್ ಕೃಷ್ಣರಾಜ್, ಡಾಕ್ಟರ್ ಶ್ರೀಕಾಂತ್, ಕೇಂದ್ರೀಯ ಪರಿಸರ ನಿಯಂತ್ರಣಾ ಮಂಡಳಿ ಬೆಂಗಳೂರುದ ಜಂಟಿ ನಿರ್ದೇಶಕರು ತಿರುಮೂರ್ತಿ ದುಂಬಾಳ್ತಿದ ಪರಿಸರ ತಜ್ಞರನ ಸಮಿತಿ ಅಂಗಾರೆ ಯುಪಿಸಿಎಂ ಯೋಜನಾ ಪ್ರದೇಶ ಸುತ್ತದ ಪರಿಸರ ಹಾಳಾಯಿನ ಒಡಿಪು ಜಿಲ್ಲೆದ ಎಲ್ಲೂರು ಮುದರಂಗಡಿಲಿಗೆ ಭೇಟಿ ಕೊರ್ತುಂಡು. ಒಳ್ಳೂರದ ಜಗನ್ನಾಥ ಮೂಲ್ಯ, ಎಲ್ಲೂರದ ಜಯಂತರಾವ್, ಗಣೇಶ್ ರಾವ್ ಮುಕುಲಿನ ಕೃಷಿ ಭೂಮಿಗೆ ಪೋದು ಪಿಂದೊಂಡಿರು. ಅಲ್ಪದ ನೀರದ ಒಸರ್, ಉಪ್ಪು ನೀರದ ಸಮಸ್ಯೆ, ಕೃಷಿ ಕಮ್ಮಿ ಆಯ್ನ, ತೋಟಗಾರಿಕಾ ಸಮಸ್ಯೆ, ಪರ್ಪುನ ನೀರದ ಸಮಸ್ಯೆಲಿನ ಬಗೆಟ್ಟು ಕೂಟದ ಕುಲು ಪೆಂದೊಂಡಿರು. ಈ ಕೂಟ ಕೇಂದ್ರೀಯ ಹಸಿರು ಪೀಠಗೂ ಜನವರಿ ಅಕೇರಿದ ಉಲೈ ವರದಿ ಕೊರಿಯರೆ ಇತ್ತದು ಸಮಸ್ಯೆ ಹೆಚ್ಚಾದ ನಡೆದವರ ದಿನ ಹೆಚ್ಚದೆತನೊಂದು ತಜ್ಞರನ ಕೂಟದ ಡಾಕ್ಟರ್ ಕೃಷ್ಣರಾಜ್ ಈ ಪೊರ್ತುಡು ಮಾಧ್ಯಮಗಳಿಗೆ ತೆರಿಪಾದಿರು. ಡಿಸ್ಕಸ್ ಮಾಡೋ ಪ್ರಕಾರ ದೇರ್ ಆರ್ ಸಮ್ ಇಶ್ಯೂಸ್, ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ. ಏನೇನು ಪ್ರಾಬ್ಲಮ್ ಸರ್? ಅದರಲ್ಲಿ ಇಳುವರಿ ಕಡಿಮೆ ಆಗಿದೆ, ಗ್ರೌಂಡ್ ವಾಟರ್ ಪ್ರಾಬ್ಲಮ್ಸ್ ಏನಿದೆ, ಅದ್ರ ಜೊತೆಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ KSPCBಯಿಂದ ರಿಪೋರ್ಟು ಕೇಳ್ತಾ ಇದ್ದೀವಿ. ನೀರಿನ ಕ್ವಾಲಿಟಿ, ಬೆಳೆಗಳಿಗೆ ತೊಂದರೆ ಆಗಿರೋ ಸಂಬಂಧಪಟ್ಟಂತೆ ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಡಾಟಾ ತಗೊಂಡು ಆಮೇಲೆ ಒಂದು ಏರಿಯಾದ ಬುದ್ಧರು ಸಜ್ಜೆ ಮೂಲೆಂಕಲ್ನ ಗುವೆಲ್ದ ನೀರು ಹಾರಡಾತುಂಡು ಬಕ್ಕ ಅವು ಪಿದಾಯ ಪೌಡರ್ ಬರ್ಕೊಂಡದ ಪೌಡರ್ ಪಜೀರ್ದ ಮಿತ್ತಿ ಬೂರ್ ನೆಡ್ದವರ ಅವು ಪೆತ್ತೋಲ್ ಪಜೀರ್ ತಿನ್ನೆಡ್ದವರ ಎಂಕ್ಲೆ ಪೂರ ಹೆಲ್ತ್ ಇಶ್ಯೂಸ್ ಉಂಟು. ಅಬಾರ್ಷನ್ ಆಪುಂಡು, ಪ್ರೀ ಮ್ಯಾಚೂರ್ ಡೆಲಿವರಿ ಆಪುಂಡು, ಬಕ್ಕ ಸ್ಕಿನ್ ಇನ್ಫೆಕ್ಷನ್ ಆಪುಂಡು ಪೆತ್ತೋಲ್. ಇದು ಇದ್ದ ಮಟ್ಟ ಒಂದು 3 ವರ್ಷೋಡು 10 ಪೆತ್ತೋಲ್ ಸೈಟ್. ಕೇಂದ್ರೀಯ ಹಸಿರು ನ್ಯಾಯಪೀಠಡು ನಂದಿಕೂರು ಜನಜಾಗೃತಿ ಸಮಿತಿ 2018 ಪಾರ್ದಿನ ಕೇಸದ ತೀರ್ಪು ಸಮಿತಿ ಪರವಾದಿತ್ತಿದ್ದು ಆ ಬಗೆಟ್ಟು ಸಮಿತಿ ಬೇಡಿಕೆ ದಿದ್ದಿತ್ತಿನ 130 ಕೋಟಿ ರೂಪಾಯಿ ಪರಿಹಾರ ಪಣವು ಬಗೆಟ್ಟು ಈ ತಜ್ಞರನ ಕೂಟ ಹಸಿರು ಪೀಠದ ಆದೇಶದಂಚ ಯೋಜನೆ ಸಂತ್ರಸ್ತರನ ಅಭಿಪ್ರಾಯಕ್ಕೆ ನಿರೆ ಅಡಿಗೆ ಪೋದಿತ್ತು. ಈ ಪೊರ್ತುಡು ಕೃಷಿ, ತೋಟಗಾರಿಕಾ, ಆರೋಗ್ಯ, ಪರಿಸರ ಇಲಾಖೆದ ಅಧಿಕಾರಿಗಳು ಒಟ್ಟುಗಿತ್ತಿರು. ಗುಜರಾತ್ದ ರಾಸಾಯನಿಕ ಕಾರ್ಖಾನೆ ಒಂಜೇಟ್ ಬುಧವಾರ ಭಯಂಕರ ಅಗ್ನಿ ಅವಘಡ ನಡೆತದಂಡ 20 ಹೆಚ್ಚ ಅಗ್ನಿಶಾಮಕ ಗಾಡಿಲು ಸೂತೆಕ್ಕಯರೆ ಪುಣೆ ಹೊಂದಲ್ಲ. ಅಹಮದಾಬಾದದ ವತ್ವಾ ಪ್ರದೇಶಡು ಈ ದುರಂತ ನಡೆತದಂಡ. ಬೆಂಗಳೂರು ನಡತನಂಚಿನ ಅಗ್ನಿ ದುರಂತ ಬುಧವಾರ ಗುಜರಾತ್ಲ ನಡೆತದಂಡು. ಅಹಮದಾಬಾದ್ದ ವತ್ವಾ ಪ್ರದೇಶಡು ರಾಸಾಯನಿಕ ಕಾರ್ಖಾನೆ ಒಂಜೆಟ್ಟು ಈ ಅವಘಡ ಆತಂಡು. 20 ಹೆಚ್ಚ ಅಗ್ನಿಶಾಮಕ ಗಾಡಿಲು ಸೂತೆಕ್ಕಯರೆ ಪುಣ ಹೊಂದಿಲ್ಲ. ಒವ್ವೆ ಜೀವ ನಷ್ಟ ಆಯ್ನ ಬಗೆಟ್ಟು ವರದಿ ಆತಚಿ ಅಗ್ನಿ ದುರಂತಗೂ ಕಾರಣ ದಾನೆಂದು ತಿಳಿದು ಬೈದಿಚಿಂದು ಗುಜರಾತ್ ಪೊಲೀಸರು ಬಂತಿರು. ಕರಿನ ಐತಾರ ಮುಲ್ಪದ ಬಗಾಪುರಟು ಸೂಪತ್ತಿನ ಅವಘಡದವರ 20 ಹೆಚ್ಚ ಅಂಗಡಿಲು ಭಸ್ಮ ಆದಿತ್ತ. ಕುಟ್ಲದ ಬಿಜಯ್ ಬೊಕ್ಕ ಕೋರ್ಟ್ ಮಾರ್ಗದ ಪರ ಪೊಲೀಸ್ ಔಟ್ ಪೋಸ್ಟ್ ದಲ್ಪ ಉಗ್ರಗಾಮಿ ಬರವಲೆನ ಗೋಡೆಲೆಡು ಬರೆದು ಪಾಡ್ದಿತ್ತಿನ ಕೇಸ್ಗೆ ಸಂಬಂಧಪಟ್ಟದ ಪೊಲೀಸರು ಮೂಜನೆ ವ್ಯಕ್ತಿನ ಪತದೇರ ಆಯನ ತೀರ್ಥಹಳ್ಳಿ ಮೂಲದ ಸಾದತ್ ಪಂಡದ ಗುಡ್ತ ಮಲ್ತದಂಡ. ವಿಜಯ್ ಮಾರ್ಗದ ಬರೆಗೋಡಿಡು ಉಗ್ರಗಾಮಿಲಿನಂಚ ಬರೆದು ಪಾಡಿನ ಬೇರಿಕೆ
ಕುಡ್ಲ ಕೋರ್ಟ್ ಮಾರ್ಗದ ಪೊಲೀಸ್ ಪರ ಔಟ್ ಪೋಸ್ಟ್ ದಲ್ಪ ಉಗ್ರಗಾಮಿಲಂಚ ಬರೆದು ಪಾಡ್ದನ ಕೇಸ್ಗೆ ಸಂಬಂಧಪಟ್ಟದು ಕೊಡೋರಿ ಆರೋಪಿನ ಕುಡ್ಲನಗರ ತನಿಖಾಧಿಕಾರಿನ ಕೂಟ ಬಂಧನ ಮಲ್ತದ ಆಯನ ತೀರ್ಥಹಳ್ಳಿದ ಸಾದತ್ ಪಂಡದು ಗುರುತು ಮಲ್ತದಿರು ನೆಡ್ದುಂಬು ಬಂಧನ ಆಯ್ನ ಈರ್ವಿರ್ ಆರೋಪಿಲಿಡು ಮೊಹಮ್ಮದ್ ಶಾರಿಕ್ ಪನ್ಪುನಾಯ ದೋಸ್ತಿ ಸಾದಾತಂದು ನಡಪತ್ತಿರು ಈ ಉಗ್ರಗಾಮಿ ಬರವಳಿಗೆ ವಿರೋಧ ತೋಜಾದು ಬೇತೆ ಬೇತೆ ಹಿಂದೂ ಪರ ಸಂಘಟನೆಲು ಜಿಲ್ಲೆ ದೊರ್ಮೆಡು ಪ್ರತಿಭಟನೆ ನಡಪಾದಿದ್ದ ಪೊಲೀಸರಿಗೆ ಒತ್ತಡ ಹೆಚ್ಚಾನಗ ಕುಡ್ಲನಗರ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಬೇತೆ ಬೇತೆ ಮೂಜಿ ತನಿಖಾ ಕೂಟ ಕಟ್ಟದಿದ್ದರು ಅಕೇರಿಗೂ ಪೊಲೀಸರು ತೀರ್ಥಹಳ್ಳಿದ ಮೊಹಮ್ಮದ್ ಶಾರಿಕ್ ಬೊಕ್ಕ ಮೂಜ್ ಮುನೀರ್ ಅಹಮದ್ ಪತ್ತಿದರು ಕರಿನ ಮೂಜಿ ತಿಂಗಳು ದಿಂಚ ಫಾಸ್ಟ್ ಫುಡ್ ಸಪ್ಲೈ ಮಲ್ಪನ ಕಂಪನಿ ಒಂಚೆಟ್ಟು ಮೊಹಮ್ಮದ್ ಕೆಲಸ ಮಲ್ತೊಂದಿತ್ತೆ ಮುನೀರ್ ಅಹಮದ್ ಇಂಜಿನಿಯರಿಂಗ್ ಕಾಲೇಜ್ ಬಿಟೆಕ್ ವಿದ್ಯಾರ್ಥಿ ಆದಿತ್ತೆ ಮೂವೆರ್ಲಾ ದೋಸ್ತಿಲು ಆದಿತ್ಯದು ಒಟ್ಟಾದು ಗೋಡೆಡು ಉಗ್ರಗಾಮಿಲಿನ ಪರವಾಯಿ ನಂಚಿತ್ತನ ಪಾತೂರಿಲಿನ ಗೋಡೆಲೆಡು ಬರೆದು ಪಾಡ್ದು ಶಾಂತಿ ಕಳೆಂಕಾಯರ ಪ್ರಯತ್ನ ಮಲ್ತದಿತ್ತಿರು ಕುಟ್ಲದ ಶೇಡಿಗುರಿ ದಂಬೆಲ್ಡ್ ಪ್ರಕಾಶ್ ಅಂಚನ್ ಬೊಕ್ಕ ಕುಟುಂಬದ ಕೃಷ್ಣ ಕೃಪಾ ಹೊಸ ಕಾಂಪ್ಲೆಕ್ಸ್ ಉದಿಪನ ಕಾರ್ಯಕ್ರಮ ಬುಧವಾರ ಕಾರಣ ನಡೆತಂಡು ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ ಮೇಜರ್ ಹೊಸ ಕಾಂಪ್ಲೆಕ್ಸ್ ಉದಿಪನ ಮಲ್ತೇರು ಪ್ರಕಾಶ್ ಅಂಚನ್ ದುಂಬಾಳ್ತಿಡು ಕುಡ್ಲದ ಶೇಡಿಗುರಿ ದಂಬೆಲ್ಡ್ ಕೃಷ್ಣ ಕೃಪಾ ಹೊಸ ಕಾಂಪ್ಲೆಕ್ಸ್ ಕಟ್ವನ ಕಟ್ಟದಿದ್ದದು ಅವೆತ ಉದಿಪನಗೂ ಬುಧವಾರ ಅಟ್ಟನೆ ಆದಿತ್ತದು ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ್ ವಿಜಾರ್ ನಾಡೆ ಕತ್ತಿರ್ತು ಕೃಷ್ಣ ಕೃಪಾ ಹೊಸ ಕಾಂಪ್ಲೆಕ್ಸ್ ಕಟ್ವನ ಉದಿಪನ ಮಲ್ತಿರು ಪ್ರಕಾಶ್ ಅಂಚನೆರ್ನ ಅಪ್ಪೆ ಲಕ್ಷ್ಮೀ ಸುವರ್ಣರು ಪಿನ್ನೆರ್ರ ಸೇರಿಕೆಡು ಹೊಸ ಕಾಂಪ್ಲೆಕ್ಸ್ തുടರು ಕೊತ್ತಾಯಿರು ರವಿಶಂಕರ್ ಮಿಜಾರ್ ಪಾತಿರ್ದು ಕುಡ್ಲ ನನಲಾತ್ ಮಲ್ಲ ಆಯರವಂಡು ಬೇತೆ ಬೇತೆ ಯೋಜನೆಲೇನು ಪಾಡೊಂದುಲ್ಲ ಮುಲ್ಪ ಬಂಡವಾಳ ಪಾಡುನಕ್ಲು ಬೋರ್ಡು ಪ್ರಕಾಶ್ ಅಂಚನ್ ದುಂಬು ಬೈದಿರು ಅರಡಿದ ನನಲಾತ್ ಎಡ್ಡೆ ಕಾರ್ಯರು ನಡಪಣದು ಪಂಡೆರು ಮಂಗಳೂರದ ನಗರದ ದುಂಬುದ ಬೆಳವಣಿಗೆ ವಾನಮನೆಯವರು ಮಂಗಳೂರು ಏತನ ಮಲ್ಲ ಊರಾಯವರು ಈ ಊರಾನಾಗ ನೆಗೆ ದಾನಮತ್ತ ಡೆವಲಪ್ಮೆಂಟ್ಗೆ ಸಹಕಾರಿ ರೋಡ್ ಉಪ್ಪಡು ನೆಗೆ ಬೇತೆ ಬೇತೆ ಯೋಜನೆಗಳು ಪ್ರಾಧಿಕಾರದ ಮುಖಾಂತರ ನಿಮ್ಮನ್ನು ಪಾಡೋದಿಲ್ಲ ಅದು చెప్పినాక ಮಂಗಳೂರಿಗೂ ಭತ್ತದ ಇನ್ವೆಸ್ಟ್ ಮಾಡ್ಕೊಳಕ್ ಮಂಗಳೂರು ಭತ್ತ ಕಾಸು ಪಾಡ್ನಲ್ಲ ನಂಗೆ ಬೋರ್ಡು ಮಂಗಳೂರು ಈತ ಅಭಿವೃದ್ಧಿ ಆದಾಗ ಆ ಅಭಿವೃದ್ಧಿದ ಒಟ್ಟಿಗೆ ಮಂಗಳೂರಿನ ಜನಗಳಿಗೆ ಹೊಸ ಹೊಸತ್ ಕಲ್ಪನೆಯನ್ನು ಕೊರ್ಪನಂಚಿನ ಇನ್ವೆಸ್ಟರ್ಸ್ ಈಗ ಕಾಸು ಪಾಡೋದಕ್ಕೂ ನಂಗೆ ಬೋರ್ಡು ಅಂಚೆ ಈ ಪ್ರಕಾಶ್ ಮಂಟಿನ ಜವಣೆ ನಮ್ಮ ದುಂಬು ಭತ್ತದ ಈ ವಂಚಿ ಕೆಲಸ ಕಾರ್ಯಗಾರ ಕೈಪಾಡ್ದೇವೆ ನನ್ನ ದುಂಬಾಗ ಆರು ಇಂಚಿನ ಸಮುಚ್ಚಯಲೇನು ಅಂಚಿನ ಇನ್ವೆಸ್ಟ್ಮೆಂಟ್ ಆರು ಮತ್ತೊಂದು ಬೋರ್ಡು ಆರು ವೃದ್ಧಿಯಾದ ಉತ್ತರೋತ್ತರ ಅಭಿವೃದ್ಧಿ ಅವರ ಬಂದಿನ ಆರೈಕೆಯನ್ನು ಕಾರ್ಪೊರೇಟರ್ ಕುಡ್ಲ ಮಹಾನಗರ ಪಾಲಿಕೆದ ತೆರಿಗೆ ಪಣಬು ಕಾಸು ಸ್ಥಾಯಿ ಸಮಿತಿ ಗ್ರೂಪ್ ಕಾರ್ಯದು ಕಿರಣ್ ಕುಮಾರ್ ಕೋಡಿಕಲ್ ಪಾತಿರ್ದು ವಿದಾಯ ದೇಶಗಳಿಗೆ ಪೋಯಿನ ನಮ್ಮಕ್ಲು ಅವಲೇ ಒಂತೆರೆ ಸಾಧ್ಯ ಇಜ್ಜಿ ಅವಳು ಬೆಂತು ನೆನು ಮುಲ್ಪ ಪಾಡ್ದು ಉದ್ಯಮ ಮಲ್ತೊಂದುಲ್ಲಿರು ಕಷ್ಟ ಬತ್ತಿದ್ದು ಬೆಂದದು ಊರುಡು ಕಟ್ವನ ಕಟ್ಟಾಯಿನ ಪ್ರಕಾಶ್ರಿಗೆ ಎಡ್ಡೆಪ್ಪು ಬಯಕು ಎಂದು ಪಂಡಿರು ಕಷ್ಟಪಟ್ಟದಲ್ಲಿ ಮತ್ತೆ ಸಂಪಾದನೆ ಮತ್ತೆ ದಾದ ಉಳಿಕೆ ಹಾಕೊಂಡು ಐದು ಮೂಲು ನಮ್ಮ ಊರು ದಾದಾನ ಮನ್ಪೋಡು ಪಂಡ ಪಿದೈ ಹುಡುಕುನಲ್ಲಿ ಏಪೋನ ಪಿದೈ ಹುಡುಕ್ತಾರೆ ಆಪುಜಿ ಇದ್ದದ ಪರಿಸ್ಥಿತಿ ನಂಗೆ ಗೊತ್ತುಂಟು ಆ ರೀತಿ ಕೆಲಸ ಪುರ ಈ ಕೊರೋನಾ ಬರ್ತದಂತೂ ಎಷ್ಟೋ ಜವಣಿ ಪಿದೈ ಹುಡುಕಿನಾಗ್ಲೂ ಊರು ಬರ್ತದ ಸೆಟ್ಲ್ ಹಾಕೊಂಡು ಅಲ್ಲ ಪ್ರಕಾಶನೆ ಮಸ್ತ್ ದೂರದೃಷ್ಟಿ ದೂರಾಲೋಚನೆ ಮಂತೊಂದು ಆ ಇನ್ವೆಸ್ಟ್ಮೆಂಟ್ ಒಂದು ಪ್ಲಾನ್ ಮಂತೊಂದಿಲ್ಲ ಆ ಕಷ್ಟಪಟ್ಟದ ಬೆಂತಿನ ಕಾಸದೆ ಈ ಊರು ಒಂದು ಸುರುತ್ತಾ ಏನಾರು ಒಂದು ಬಿಲ್ಡಿಂಗ್ ಇನಿ ಮಂತೊಂದಿಲ್ಲ ಇದು ಒಂದು ಫ್ಯೂಚರ್ ಯೋಚನೆ ಮಾಡ್ತಾರೆ ಮಂತಿನ ಅರೆಗೆ ನಮ್ಮ ಫ್ಯಾಮಿಲಿಗೆ ಅವಳು ಅರೆಗೆ ಅವಳು ಮಾತಾ ಎಡ್ಡೆ ಅವಳು ಬಂದ ಆ ದೇವರ ಕೇಮಂದು ಕುಡ್ಲ ತೆನ್ಕಾಯಿ ಬ್ಲಾಕ್ ಬಿಜೆಪಿ ಗುರುಕಾರ್ಯರು ವಿಜಯ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮಟ್ಟು ಪಾಲ್ದೆ ತಂದಿರು ಪ್ರಕಾಶ್ ಅಂಚನೆರೇನು ಅಮ್ಮೇರ್ ಆನಂದ್ ಅಂಚನ್ ಬುಡೆದಿ ದಿವ್ಯಾ ಅಣ್ಣೆ ಸಂತೋಷ್ ಕುಮಾರ್ ಬಂಧು ಮಿತ್ರರು ಅಭಿಮಾನಿಗಳು ಪಾಲ್ದೆ ತಂದಿರು ಭರತ್ ಕುಮಾರ್ ಕಾರ್ಯಕ್ರಮ ಸುಧಾರ್ತು ಕೊರಿಯರು
ಪಡುಬಿದ್ರೆ ವಾರದ ಸಂತೆಡು ಪೋಷಕರನ ಒಟ್ಟಿಗೂ ಬೇರೆ ಮಲ್ತೊಂದಿತ್ತಿನ ನಾಲ್ವೇರು ಜೋಕ್ಲೆನ ಜಿಲ್ಲಾ ಜೋಕ್ಲೆನ ರಕ್ಷಣಾ ಘಟಕ ಕಾರ್ಮಿಕ ಇಲಾಖೆ ನಾಗರಿಕ ಸೇವಾ ಟ್ರಸ್ಟ್ ಇಲಾಖೆದ ಅಧಿಕಾರುలు ಕಾರ್ಯಾಚರಣೆ ನಡಪಾದ ಸ್ವಾಧೀನಗೂ ದೆತೊಂದೆರು 14 ವರ್ಷದುಲೈದ ಜೋಕ್ಲಿನ ಬೆನ್ಪಾಯರೆ ಬಲ್ಲಿಂದು ಕಾನೂನು ಉಂಡು ಬೆನ್ಪಾಂಡ ಅವಕ್ಕೆ ಏರ್ ಕಾರಣ ಆತಿರ ಅಂಚಿನಕ್ಲೆನ ಮಿತ್ತು ಕಾನೂನು ಕ್ರಮ ದೆತೊನುವೆರು ಇತ್ತೆಲ ಎಲ್ಯ ಪ್ರಾಯದ ಜೋಕ್ಲಿಡ ಕೆಲಸ ಮಲ್ಪಾವನೆನು ತೂವಲಿ ಒಡಿಪು ಜಿಲ್ಲೆದ 12 ವಾರದ ಸಂತೆಡು ಇಂಚಿನ 4 ಜೋಕ್ಲಿನ ನಾಡುಪತ್ತಿದರು ಇಲ್ಲಲ್ದಕ್ಲಿನ ಒಟ್ಟುಗೂ ಬೇರುಡು ಸಾಯ ಮಲ್ತೊಂದಿತ್ತಿನ 4 ಜೋಕ್ಲಿನ ಬಗೆಟ್ಟು ಪಿಂದುಣ್ಣ ಜಿಲ್ಲಾ ಜೋಕ್ಲಿನ ರಕ್ಷಣಾ ಘಟಕ ಕಾರ್ಮಿಕ ಇಲಾಖೆ ಬೊಕ್ಕ ನಾಗರಿಕ ಸೇವಾ ಟ್ರಸ್ಟ್ ಇಲಾಖೆದ ಅಧಿಕಾರಿಗಳನ್ನು ಒಟ್ಟಿಗೆ ಕಾರ್ಯಾಚರಣೆ ನಡಪಾದ ಸ್ವಾಧೀನಕ್ಕೂ ದೆತ್ತೊಂಡಿರು ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಕಾನೂನು ಇರುದ್ದ ಜೋಕ್ಲಿನ ಬೆನಿಯರೆ ಗಲಸೊನ್ನ ಬೇರೆ ದಕ್ಲಿಗ್ ಅಧಿಕಾರಿಲು ಜೋರು ಮಲ್ತದು ಜಾಗ್ರತೆ ಪಂತಿರು ಜೋಕ್ಲಿನ ಒಡಿಪುದ ನಿಟ್ಟೂರುಡುಪುನ ಜೋಕ್ಲಿನ ಕಲ್ಯಾಣ ಸಮಿತಿದ ಎದುರು ಹಾಜರಿ ಮಲ್ಪಾಯಿರು ಅಧಿಕಾರಿಲಾಯನ ಸದಾನಂದ ನಾಯ್ಕ್ ಪ್ರಭಾಕರ್ ಪ್ರವೀಣ್ ಕುಮಾರ್ ಪೂರ್ಣಿಮಾ ಸಮಾಜ ಸೇವಕರು ನಿತ್ಯಾನಂದ ಒಳಕಾಡ್ ಕಾರ್ಯಾಚರಣೆ ದಿತ್ತಿರು ಗಾಡಿ ಒಂದು ಇಲ್ಲಿ ತಂದೋಳೆ ಯಾರ ಮನೆಗೆ ಯಾರು ಇಲ್ಲಕ್ಕ ಕಿಲಿ ಹಾಕೊಂಡ್ ಬಂದಿಲ್ಲ ಯಾರದಾರ ಒಂದು ಕೆಲಸ ಮಾಡಿ 2 ಗಂಟೆವರೆಗೆ ವ್ಯಾಪಾರ 3 ಗಂಟೆವರೆಗೆ ವ್ಯಾಪಾರ ಮಾಡಿ ವಾರದ ಸಂತೆಯಲ್ಲಿ ಮಕ್ಕಳು ಬೇರೆ ಬೇರೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಬಗ್ಗೆ ಒಂದು ಖಚಿತ ಮಾಹಿತಿ ಬಂದ ಆಧಾರದಲ್ಲಿ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಾರ್ಮಿಕ ಇಲಾಖೆ ನಾಗರಿಕ ಸೇವಾ ಟ್ರಸ್ಟ್ ಮತ್ತು ನಿತ್ಯಾನಂದ ಒಳಕಾಡು ಅದರ ನೇತೃತ್ವ ವಹಿಸಿದ ನಿತ್ಯಾನಂದ ಒಳಕಾಡು ಅವರು ಹಾಗೂ ವಿವಿಧ ಸಂಘಟನೆಗಳ ಮುಖಾಂತರ ಇವತ್ತು ಒಂದು ಮಕ್ಕಳನ್ನು ಬಾಲ ಕಾರ್ಮಿಕತೆಯಲ್ಲಿ ತೊಡಗಿಸಿಕೊಂಡ ಮಕ್ಕಳು ರಕ್ಷಿಸುವ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡೆವು. ಪರಿಸರ ಮಾಲಿನ್ಯ ಶೀತಗಾಳಿ ಬೊಕ ಚಳಿಡ್ದು ದೇಶದ ರಾಜಧಾನಿ ನಡುಗುದಂಡು ಕಮ್ಮಿ ಉಷ್ಣಾಂಶ ಪಂಡ 9 ಡಿಗ್ರಿ ಸೆಲ್ಸಿಯಸ್ ಜೈದಂಡು ಕರಿನ ರಡ್ಡು ತಿನ್ನುಟ್ಟು ಇಡೀ ನಗರಡು ಮೈಂದು ಕಪಿದಂಡು ರಾಷ್ಟ್ರದ ರಾಜಧಾನಿ ಡಿಲ್ಲಿ ನಗರ ಇಡೀ ಮೈಂದು ಕಬಿದಿದೆ ಪರಿಸರ ಮಾಲಿನ್ಯ ಶೀತಗಾಳಿ ಬೊಕ ಚಳಿ ವಾತಾವರಣಡು ನಗರ ನಡುಗದಿನಿಂದ ಉಷ್ಣಾಂಶ ಭಾರಿ ತೀರ್ಥ ಮಟ್ಟಗೂ ಜೈದಿದೆ ಅವು 9.5 ಡಿಗ್ರಿ ಸೆಲ್ಸಿಯಸ್ ಆದಂಡು ವಿಮಾನ ಸಂಚಾರ ತಾತ್ಕಾಲಗೂ ಉಂಟಾದಂಡೆ ಮೈಂದು ಕಬಿದಿನಡದವರ ವಾಯು ಮಾಲಿನ್ಯ ಬೊಕ್ಕಲಾತು ಹೆಚ್ಚಾತಂಡೆ ಕೊರೋನಾ ಸೀಕಡ್ದ ನಡುಗದಿನ ಜನ ಜಾಗೃತೆ ವಹಿಸುವ ಅಗತ್ಯ ಉಂಡೊಂದು ಪರಿಸರ ಮಾಲಿನ್ಯ ಅಧಿಕಾರಿಗಳು ಪಂತಿರು ಡಿಲ್ಲಿ ಸುತ್ತಮುತ್ತದ ಗಾಜಿಯಾಬಾದ್ ಗ್ರೇಟರ್ ನೋಯ್ಡಾ ಬೊಕ್ಕ ನೋಯ್ಡಾ ಪ್ರದೇಶದೆಡೆ ವಾಯು ಮಾಲಿನ್ಯ ಹೆಚ್ಚಾತನೆಂದು ವರದಿ ಆಗಿದೆ. ಶಿರೂರು ಮಠಾಧೀಶರು ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯರು ದೇವೀರ್ನ ಪಾದ ಸೇರ್ದು 2 ವರ್ಷಾಂಡಲ ಉತ್ತರಾಧಿಕಾರಿ ಏರಂದು ನಿಘಂಟಾದಿಜ್ಜಾಂಡು ಮಠದ ಜವಾಬ್ದಾರಿ ಸೋದೆ ಮಠದ ಕೈಟಿತ್ತಂಡು ಉತ್ತರಾಧಿಕಾರಿನು ಉತ್ತರಾಯಣ ಸುರು ಆಯ್ನೆಡ್ದು ಬೊಕ್ಕ ಜಪುಣೊಂದು ಸೋದೆ ಮಠಾಧೀಶರು ಘೋಷಣೆ ಮಲ್ದಿರು. ಒಡಿಪು ಅಷ್ಟ ಮಠಕ್ಲೆಡು ಒಂಜಿ ಶಿರೂರು ಮಠದ ಮಠಾಧೀಶರು ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯರು ತೀರ್ ನಡೆದ ಬೊಕ್ಕ 6 ತೀರ್ನ ಬಗೆಟ್ಟು ಸಂಶಯದೊಟ್ಟಿಗೂ ಭಾರಿ ಚರ್ಚೆ ಆದಿತ್ತಂಡು ಸ್ವಾಮೀಜಿಯರು ದೇವೀರ್ನ ಪಾದ ಸೇರ್ ನಡೆದ ಬೊಕ್ಕ ಶಿರೂರು ಮಠದ ಜವಾಬುದಾರಿ ಸೋದೆ ಮಠದ ಕೈಟಿತ್ತಂಡು ಶಿರೂರು ಮಠಕ್ಕೂ ಉತ್ತರಾಧಿಕಾರಿಗಳನ್ನು ದೀವಂದು ನಡೆದವರ ಭಕ್ತರು ಬೇಜಾರಡಿತ್ತಿರು ಸ್ವಾಮೀಜಿಯರು ತೀರ್ತು 2 ವರ್ಷ ಕರೆದು ಭಕ್ತರು ಏವ್ರ ತೋಜಾದಿರು ಆಂಡ ಇತ್ತೆ ಉತ್ತರಾಧಿಕಾರಿ ಬಗೆಟ್ಟು ಗುಟ್ಟು ಪಿದೈ ಬೂರ್ದುಡು ಉತ್ತರಾಯಣ ಕಾಲ ಸುರು ಆಯ್ನಿಡಿದ ಬೊಕ್ಕ ಪಂಡ 2021 ಮಕರ ಸಂಕ್ರಾಂತಿ ಹಿಡಿದ ಬೊಕ್ಕ ಉತ್ತರಾಧಿಕಾರಿನ ಅಜಪುಂಡು ಸೋದೆ ಮಠಾಧೀಶರು ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಘೋಷಣೆ ಮಲ್ತಿರು ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯರು ಪಾತಿರಿದು ಶಿರೂರು ಪೀಠಾಧಿಪತಿ ಸ್ಥಾನಗೂ ಯೋಗ್ಯವಾಯಿನ ಒಟ್ಟು ತಿಗದಿರು ಸೋದೆ ಗುರುಕುಲೊಟ್ಟು ಕಲ್ತೊಂದುಲ್ಲೆರೆಂದು ಸ್ವಾಮೀಜಿ ಘೋಷಣೆ ಮಲ್ತಿರು. ಶಿರೂರು ಮಠದ ಯಾವ ಸೊತ್ತನ್ನು ಯಾವ ಆಸ್ತಿಯನ್ನು ಕೂಡ ನಾವು ವಿಕ್ರಯ ಮಾಡಲಿಲ್ಲ, ಪರಭಾರೆಯನ್ನು ಮಾಡಲಿಲ್ಲ. ಎಲ್ಲವನ್ನು ಕೂಡ ಮಠಕ್ಕೆ ಬರುವಂತಹ ಎಲ್ಲ ಆದಾಯದಿಂದಲೇನೆ ಎಲ್ಲ ಖರ್ಚು ವೆಚ್ಚಗಳನ್ನು ತುಗಿಸ್ತಾ ಇದ್ದೇವೆ. ಇದರಲ್ಲಿ ಪೂರ್ತಿ ಪಾರದರ್ಶಕತೆ ಇದೆ. ಯಾವುದೇ ಅವ್ಯವಹಾರಗಳಿಗೆ ನಾವು ಅದಕ್ಕೆ ಅನುವು ಮಾಡಿಕೊಡ್ಲಿಲ್ಲ. ಶಿರೂರು ಮಠ ಜಾಯಿಂಟ್ ವೆಂಚರ್ನ ಇದರಲ್ಲಿ ಕನಕ ಮಾಲ್ ಅಂತ ಆ ಒಂದು ಬಿಲ್ಡಿಂಗ್ ಅರ್ಧಕ್ಕೆ ನಿಂತಿತ್ತು. ಆ ಒಂದು ಕನಕ ಮಾಲ್ ಏನಾಯಿತು ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇತ್ತು.
ಈ ಒಂದು ಕನಕಮಾಲಿಗೂ ಕೂಡ ಮುಕ್ತಿ ಸಿಗುವಂತಹ ಒಂದು ಸನ್ನಿವೇಶ ಈಗ ಎದುರಾಗಿದೆ. ಈ ಉತ್ತರಾಧಿಕಾರಿ ಸ್ವೀಕಾರವನ್ನು ಕೂಡ ಮುಂದಿನ ಉತ್ತರಾಯಣದಲ್ಲಿ ಮಾಡಲಿಕ್ಕಿದ್ದೇವೆ. ಯೋಗ್ಯ ಓಟವನ್ನು ನಾವು ಆರಿಸಿಟ್ಟಿದ್ದೇವೆ. ಆ ವ್ಯಕ್ತಿಗೆ ಈಗ ತರಬೇತಿ ಆಗ್ತಾ ಇದೆ. ಮುಂದಿನ ವರ್ಷದ ಉತ್ತರಾಯಣದಲ್ಲಿ ನಾವು ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಲಿಕ್ಕಿದ್ದೇವೆ. ಶ್ರೀ ಲಕ್ಷ್ಮೀ ವರತೀರ್ಥ ಸ್ವಾಮೀಜಿ ತೀರ್ನಗ ಕೋಟಿಗಟ್ಲೆ ಪಣವು ಅವ್ಯವಹಾರ ಬಗೆಟ್ಟು ಸುದ್ದಿ ಆದಿತ್ತು ಭಕ್ತರಿಡಿದು ದೂರು ಇತ್ತು. ಆದಾಯ ತೆರಿಗೆ ಇಲಾಖೆಯ ಆದೇಶದಂತ 17,34,00,000 ರೂಪಾಯಿ ತೆರಿಗೆ ಬಾಕಿ ಉಂಟು. ಈ ಆದೇಶ ಸೋದೆ ದ್ವಂದ್ವ ಮಠಾಧೀಶರು ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯರಣ ಉದರಡು ಬೈದು ಶಿರೂರು ಮಠದ ಮಾತಾ ಬ್ಯಾಂಕ್ ಅಕೌಂಟ್ ಬಂದಡು ದೀದಿತ್ತಿರು. ಕಾನೂನು ಹೋರಾಟ ನಡೆದು ಬುಕ್ಕ ಅಕೌಂಟ್ ಮಿತ್ತದ ತಡೆಪು ಇರದೇ ಇದ್ದಿರು. ಶಿರೂರು ಮಠಕ್ಕೂ ಬರ್ಪುನ ವಾಣಿಜ್ಯ ಕಟ್ಟೋಳಿನ ಬಾಡಿಗೆ ಕಾಸು ಮೂಲ ಮಠ ಸೇರಿದು ಮಠದ ಆಡಳಿತದ ಬೇತೆ ದೇವಸ್ಥಾನೊಳಿನ ಜೀರ್ಣೋದ್ಧಾರ ಮಲ್ತೊಂದುಂಡು. ತೆರಿಗೆ ಬಾಕಿ ಆದೇಶನು ಕೋಟುಡು ಪ್ರಶ್ನೆ ಮಲ್ತದುಂಡು. ಹೋರಾಟ ಮಲ್ಪೊಡೊಂದು ಸೋದೆ ಮಠಾಧೀಶರು ತೆರಿಪಾದಿರು. ಶಿರೂರು ಮಠದ ಜಾಯಿಂಟ್ ವೆಂಚರ್ಡ್ ಸುರು ಆದಿತ್ಯನ ಜಿಂಜಕೋಟಿ ಖರ್ಚಿದ ಕನಕ ಮಾಲ್ದ ಕಾಸ್ ಓದಂಟು ಪರಿಹಾರ ಆತಂಡು. ಒರೋನೆ ಸೆಟಲ್ಮೆಂಟ್ ಸ್ಕೀಮ್ ದಂಚ ಬ್ಯಾಂಕ್ದ ಒಟ್ಟುಗೂ 10,75,00,000 ರೂಪಾಯಿ ಕಟ್ಟ್ಯರ ಒಪ್ಪಂದ ಮಲ್ತೊಂದುಂಡು. ಬೊಂಬೈದ ಉದ್ಯಮಿ ಉರಿ ಕನಕ ಮಾಲ್ ದೆತೊನ್ಯರೆ ದುಂಬು ಬೈದಿರು. ಮಾತಲ ಸರಿ ಆಂಡ ಶಿರೂರು ಮಠ ಕೂಡ ಬೆಳಗುಣದ್ದು ಫಲಿಮಾರ್ ಮಠಾಧೀಶರು ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ವಿಶ್ವಾಸ ತಿರುಪಾದಿರು. ನಮ್ಮ ಪರ್ಯಾಯ ಕಾಲದಲ್ಲಿ ಶಿರೂರು ಮಠದ ಪೀಠ ಖಾಲಿಯಾಯಿತು. ನನಗೆ ಅದೊಂದು ಹೊರಗಿತ್ತು, ಈ ಪೀಠ ತುಂಬಲಿಲ್ಲ ಅನ್ನುಂಟು. ನನ್ಗೆ ಗೊತ್ತುಂಟು ಸ್ವದೇ ಸ್ವಾಮಿಗಳು ಸಮರ್ಥರು ಚೆನ್ನಾಗಿ ಅದನ್ನ ಆರಿಸ್ತಾರೆ. ನಾನು ಕೇಳಲಿಕ್ಕೆ ಹೋಗ್ಲಿಲ್ಲ. ನನ್ನ ಹತ್ರ ಎಲ್ಲ ಜನ ಬಂದು ಹೇಳ್ತಿದ್ರು, ಸ್ವಾಮಿ ನಿಮ್ಮಿಂದಾಗಿ ಪೀಠ ಖಾಲಿ ಆಯಿತು ಅಂತ. ನನ್ನ ಮೇಲೆ ಹಣೆ ಇಲ್ಲ, ಯಾಕೆ ನೀವು ಕೊಟ್ಟಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ ನನ್ನ ಮೇಲೆ ಹೇಳಿದ್ರು. ಆಮೇಲೆ ಪರ್ಯಾಯ ಎದ್ದ ಮೇಲೂ ನನ್ನ ಹತ್ರ ಬಂದು ಹೇಳಿದ್ದಾರೆ. ನಾನು ಸ್ವಾಮಿಗಳ ಹತ್ರ ಹೇಳ್ತಾರೇ ಇದ್ದೆ, ಇಂಥವ್ರು ಹೀಗೆ ಹೇಳಿದ್ದಾರೆ ಸ್ವಾಮಿ, ಏನ್ ಮಾಡೋಣ? ಇಲ್ಲ, ಅವರೆಲ್ಲ ನನ್ನ ಹತ್ರ ಹೇಳಿದ್ದಾರೆ ಏನು ವ್ಯವಸ್ಥೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವತ್ತು 3 ವರ್ಷಗಳ ಹಿಂದೆ ಅಥವಾ 2 ವರ್ಷಗಳ ಹಿಂದೆ ಏನು ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗ್ತಾ ಇದೆ. ಹಾಗಾಗಿ ನಾನು ತುಂಬಾ ಖುಷಿಯಲ್ಲಿ ಇವತ್ತಿದ್ದೇನೆ. ಯಾಕೆಂತಂದ್ರೆ ಇದು ಒಳ್ಳೆಯ ಕಾಲ ಬರಲಿಕ್ಕಿದೆ. ಮತ್ತೆ ಶಿರೂರು ಮಠ ಖಾಲಿ ಆಗಲಿಲ್ಲ. ವಿಠಲ ದೇವರು ಒಳ್ಳೆಯ ಉತ್ತರಾಧಿಕಾರಿಗಳನ್ನು ಶಿರೂರು ಮಠಕ್ಕೆ ಕೊಡಲಿಕ್ಕಿದ್ದಾರೆ. ಬಾಕಿ ಉಪ್ಪುನ ಕಾನೂನು ಹೋರಾಟಲಿನ್ನು ಬಿಡ್ದು ಒರಿನ ಪಣವು ಕಾಸು ಕಷ್ಟಲು ಮಾರ್ಚ್ ಅಕೇರಿದ ಉಲಾಯಿ ಇತ್ಯರ್ಥ ಆಯರವುಂಡು. ಹೊಸ ಉತ್ತರಾಧಿಕಾರಿಗೆ ಮಠದ ಆರ್ಥಿಕ ವ್ಯವಹಾರಲೆಡಿದು ಅಡ್ಡಿ ಆವಂದನಂಚ ತೂವನ್ನೋಡುಂದು ಸೋದೆ ಮಠಾಧೀಶರು ತಿಳಿಪಾದಿರು. ಶಿರೂರು ಮಠದ ಕರಿದು ಪೋಯಿನ ವೈಭವ ಕೂಡ ಬುಲ್ಪುಗು ಬರಿಯರೆ ಕಾಲ ಕೂಡ್ದು ಬೈದಿನು. ಆಚಾರ್ಯ ಮಧ್ವರಿನ ಕಾಲದ ಅಷ್ಟಮಠ ಪಂಪಿನ ಧಾರ್ಮಿಕ ಸಂಸ್ಕೃತಿಗೂ ಅರ್ಥ ಬರ್ಪುನಂಚ ಆಯರೆ ಉಂಡು. ಇತ್ತ ಕುಡರನಿತ ಮಲ್ಲ ಸುದ್ದಿಲು. ನಂದಿಕೂರು ಜನಜಾಗೃತಿ ಸಮಿತಿ 2018 ಪಾಡ್ದಿನ ಕೇಸ್. ಎಲ್ಲೂರು ಮುದರಂಗಡಿಗೆ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿದ ಪರಿಸರ ತಜ್ಞರ್ನ ಸಮಿತಿದ ಭೇಟಿ. ಪಡುಬಿದ್ರೆ ವಾರದ ಸಂತೆಡ್ ಪೋಷಕರನ ಒಟ್ಟಿಗೂ ಬೇರೆ ಮತ್ತೊಂದಿತ್ತಿನ 4 ಜೋಕ್ಲು. ಜಿಲ್ಲಾ ಜೋಕ್ಲಿನ ರಕ್ಷಣಾ ಘಟಕದ ಕಾರ್ಯಾಚರಣೆ. ಜೋಕ್ಲು ನಿಟ್ಟೂರು ಜೋಕ್ಲಿನ ಕಲ್ಯಾಣ ಸಮಿತಿಗೆ. ಕುಟ್ಲದ ಶೇಡುಗುರಿ ತಂಬಿಲ್ಡ್ ಪ್ರಕಾಶ್ ಅಂಚಂಡ್ರನ ಕೃಷ್ಣ ಕೃಪಾ ಹೊಸ ಕಾಂಪ್ಲೆಕ್ಸ್ ಉದೀಪನ. ಅಭಿವೃದ್ಧಿ ಆವಂದುಪ್ಪನ ನಗರುಡು ಬಂಡವಾಳ ಪಾಡ್ನಕಲ್ ಬೋರ್ಡು. ರವಿಶಂಕರ ಮೇಜರ್. ಉತ್ತರಾಯಣ ಕಾಲ ಶುರು ಆಯ್ತು ಬೊಕ್ಕ ಶಿರೂರು ಮಠಕ್ಕೂ ಉತ್ತರಾಧಿಕಾರಿ ಸೋದೆ ಮಠಾಧೀಶರು ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ. ಇಡಗಿನಿತ ನಮ್ಮ ಕುಟ್ಲ ತುಳುವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಟ್ಲ ತುಳುವಾರ್ತೆಲು ಸೊಲ್ಮೇಲು.